ಇದು ಕಲ್ಲಡ್ಕ, ಕೆಂಜಾರ್, ಇದು ಬಾಯಿಲ, ವೀರಕಂಬ, ಹೌದು, ಕೆಲಿಂಜ ಗ್ರಾಮ ಅಂತ. ಅಲ್ಲಿ ನೀವು ಸಿಚುವೇಶನ್ ನೋಡಿದರೆ ಇಲ್ಲಿ ಜನರು ಇದ್ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನು ಮಾಡ್ತಿದ್ದಾರೆ ಅಂತ ನಿಮಗೆ ಕ್ವಶನ್ ಹಾಕುವ ಮನಸ್ಸು ಬರ್ತದೆ. ಯಾಕಂದರೆ ಅಲ್ಲಿ ಎಷ್ಟು ಕುಟುಂಬ ನೋಡಿದ್ರಿ ಅಂಥದ್ದು? ಇವತ್ತು ಒಂದು 35 to 40 40 ಕುಟುಂಬ. ಅದು ಕೂಡ ನೀವು ಆಯ್ಕೆ ಮಾಡಿದಂಥ ಕುಟುಂಬ. ಹೌದು, ಅಂಥವರನ್ನೇ ನಾನು ರೀಚ್ ಆಗಬೇಕು. ಹೌದು ಹೌದು. ಏನೇನೆಲ್ಲ ಪರಿಸ್ಥಿತಿ ಅಲ್ಲಿ? ಒಂದು ತಾಯಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳು, ಮತ್ತು ಸೈಡ್ ಬಿದ್ದಿದೆ, ಸಣ್ಣ ಮನೆ, 2 ರೂಮ್ದು ಭಾರಿ ಚಂದ ಕ್ಲೀನ್ ಮನೆ ಇತ್ತು. ಮಾತ್ರ ಮಣ್ಣಿನ ಮನೆ, ಅದು ಭಾರಿ ಕ್ಲೀನ್ ಇತ್ತು. ಆದರೆ ಅವರಿಗೆ ಇರೋ ಕಷ್ಟ ಅಂದರೆ ಅವರೊಬ್ಬರೇ ಕೆಲಸ ಮಾಡೋದು, ಗಂಡ ಸತ್ತಿದ್ದಾರೆ ಹಾಗೆ. ಮತ್ತು ಒಂದು ಮನೆಯಲ್ಲಿ ಒಬ್ಬರೇ ಹೆಂಗಸಿರೋದು, ಅವ್ರಿಗೆ ಯಾರು ಸಹ ಇಲ್ಲ, ಅವರೊಬ್ಬರೇ. ಮತ್ತು ನಾವು ಇನ್ನೊಂದು ಮನೆಗೆ ಹೋಗಿದ್ವಿ, ಅಲ್ಲಿ ಕೂಡ ಒಂದೇ ಹೆಂಗಸು, 2 ದನ. ಆ ಸಗಣಿಯನ್ನು ಅವರು ಗಟ್ಟಿ ಮಾಡಿ ಹೋಗಿ ಮಾರಿ, ಅಂದರೆ ಅದರಿಂದ ಸ್ವಲ್ಪ ಇನ್ಕಮ್ ಅಂತ ಬರ್ತದೆ. ಬೇರೆ ಇನ್ಕಮ್ ಇಲ್ಲ ಅವರಿಗೆ. ಇಲ್ಲ.